ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನು ಟೀಕೆ ಮಾಡಿದರೆ ಹೊರತು ಯಾವುದೇ ಸಮುದಾಯವನ್ನು ಅವಹೇಳನ ಮಾಡಿಲ್ಲ ಎಂದು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಎಸಿ ವಿನಯ್ ರಾಜ್ ತಿಳಿಸಿದರು. ಸಂವಿಧಾನ ಕೊಟ್ಟ ಪ್ರಶ್ನೆ ಮಾಡುವ ಹಕ್ಕಿನಡಿ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯವರು ಸೌಹಾರ್ದ ಕೆಡಿಸುವ ಉದ್ದೇಶದಿಂದ ಅವರ ಹೇಳಿಕೆ ತಿರುಚಿ ರಾಜಕೀಯ ಲಾಭ ಮಾಡಲು ಹೊರಟಿರುವುದು ನಾಚಿಕೆಗೇಡಿನ ವಿಚಾರ ಎಂದು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ರಾಜಧರ್ಮವನ್ನ ಇವತ್ತು ಪಾಲನೆ ಮಾಡ್ತಾ ಇದ್ದಾರೆ ಎನ್ನುವಂತ ಒಂದು ಪ್ರಶ್ನೆ, ಯಾವಾಗ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ರಾಜಧರ್ಮವನ್ನ ಪಾಲನೆ ಮಾಡ್ತಾ ಇಲ್ಲ, ಅಲ್ಲಿಯ ಜನರಿಗೆ ರಕ್ಷಣೆ ಸಿಗ್ತಾ ಇಲ್ಲ, ಉತ್ತಮ ಆಡಳಿತ ಸಿಗ್ತಾ ಇಲ್ಲ, ಜಾತಿ ಮತ ಭೇದ ಭಾವದಿಂದ ನೋಡ್ತಾ ಇದ್ದಾರೆ ಅಂತ ಹೇಳುವಂತ ಒಂದು ಸಂದರ್ಭದಲ್ಲಿ ಅವರನ್ನ ಪ್ರಶ್ನೆ ಮಾಡುವಂಥದ್ದು ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ದೇಶದ ನಾಗರಿಕನಿಗೆ ಹಕ್ಕಿದೆ ಎನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಬಿಜೆಪಿಗರಿಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಬಿಜೆಪಿ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಆದಂತಹ ಒಂದು ಸಂದರ್ಭದಲ್ಲಿ ನಾವು 70 ಲಕ್ಷ ಉದ್ಯೋಗವನ್ನ ಸೃಷ್ಟಿ ಮಾಡ್ತೇವೆ, ರಾಜ್ಯದಲ್ಲಿ ಮಹಿಳೆಯರಿಗೆ ಮಕ್ಕಳಿಗೆ ರಕ್ಷಣೆಯನ್ನ ನಾವು ಕೊಡ್ತೇವೆ, ಕಾನೂನು ಮತ್ತು ಸುವ್ಯವಸ್ಥೆಯನ್ನ ನಾವು ಪಾಲನೆ ಮಾಡ್ತೇವೆ, ಬಂಡವಾಳ ಹೂಡಿಕೆಯನ್ನ ನಾವು ತರ್ತೇವೆ. ಆ ನಿಟ್ಟಿನಲ್ಲಿ ದೇಶದಲ್ಲಿ ಅತಿ ದೊಡ್ಡ ರಾಜ್ಯವಾದಂತಹ ಉತ್ತರ ಪ್ರದೇಶವನ್ನ ಪ್ರಗತಿಯತ್ತ ಶಾಂತಿ ಸೌಹಾರ್ದತೆಯ ಒಂದು ರಾಜ್ಯವನ್ನಾಗಿ ಮಾಡ್ತೇವೆ ಎನ್ನುವಂತ ಒಂದು ಭರವಸೆಯನ್ನ ಕೊಟ್ಟ ಮೇರೆಗೆ ಜನ ಅವರನ್ನ ನಂಬಿದ್ರು, ಅವರನ್ನ ಅಧಿಕಾರಕ್ಕೆ ತಂದ್ರು. ಆದ್ರೆ ಅವರು ಅಧಿಕಾರಕ್ಕೆ ಬಂದ ನಂತರ ಸುಮಾರು 3 ವರ್ಷಗಳ ಮೇಲೆ ಅವರು ಈಗ ಅಧಿಕಾರವನ್ನ ಅವರು ಅಲ್ಲಿ ಮಾಡ್ತಾ ಇದ್ದಾರೆ. NCRB ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ, ಅದು ಕೇಂದ್ರ ಸರ್ಕಾರದ ಒಂದು ಬ್ಯೂರೋ, ಅದರ ಒಂದು ಮಾಹಿತಿ ಪ್ರಕಾರ ದೇಶದಲ್ಲಿ ಅತಿ ಹೆಚ್ಚು ಅತ್ಯಾಚಾರ ಪ್ರಕರಣಗಳು, ಕೊಲೆ ಪ್ರಕರಣಗಳು, ಸುಲಿಗೆ ಪ್ರಕರಣಗಳು ನಡೆಯುವಂಥದ್ದು ಇವತ್ತು ಉತ್ತರ ಭಾರತದಲ್ಲಿ, ಅದು ಆದಿತ್ಯನಾಥ್ ಸರ್ಕಾರದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಆಗಿದೆ ಎನ್ನುವಂಥದ್ದನ್ನ NCRB ಡಾಟಾ ಇವತ್ತು ಹೇಳ್ತಾ ಇದೆ. ಯಾರಿಗೆ ಕೂಡ NCRB ವೆಬ್ಸೈಟ್ಗೆ ಹೋಗಿ, ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂತಹ ಒಂದು ಸಂಸ್ಥೆ, ಅದರಲ್ಲಿ ನಿಮ್ಗೆ ಅದರ ಬಗ್ಗೆ ನಿಮ್ಗೆ ನೋಡಬಹುದು. ಕಾರ್ಪೊರೇಟರ್ಗಳಾದ ಪ್ರವೀಣ್ ಚಂದ್ರ ಆಳ್ವಾ, ಅನಿಲ್ ಪೂಜಾರಿ, ವಕೀಲರಾದ ಅರುಣ್ ಶೆಟ್ಟಿ, ಅಭಿಷೇಕ್ ಉಳ್ಳಾಲ್ ಮತ್ತಿತರರು ಉಪಸ್ಥಿತರಿದ್ದರು.